ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಅಣ್ಣ ನಮಸ್ಕಾರ. ನನ್ನ ಪುದರ್ ಪುಲಿ ಮುರುಗ ಬಂದು ನಾನು ಕಾಂಜಂಗಡ ಪುಲಿ ಮುರುಗ ಬಂದು ಭಾರಿ ಫೇಮಸ್ ಮೃಗ ದಯಗ ನಾನು ಕಾಂಜಂಗಡ ಉಪ್ಪುನಗ 13 ಪಿಲಿ ಬರ್ತದುಂಡು ಅಂಚ ಅವಳು ಮಂತ ಪುಲಿ ಮುರುಗ ಬಂದು ಭಾರಿ ಫೇಮಸ್ ಎಂಚ ಪಿತ ಪುಲಿನಿ ಎಂಚ ಪತ್ತಿಯರ ಬಂದು പുളിക്ക് പോത്ത് ഉരുളു തീരുന്ന പുളി ഓളുണ്ടാ ഇല്ലല്ല കെട്ടത് പാടത്തുണ്ട് ಒಂದು ಪಕ್ಕ ಎನ್ನ ಅಮ್ಮೆಂಡ ಪುದರ್ ಗೊತ್ತುಂಡ ಮಂಗಳೇಶ್ವರಿ ಉನ್ನಿಕೃಷ್ಣ ನಂಬೂದರಿ ಅಪ್ಪು ಚೇಟ ಬಣ್ಣದು 6 ಕೇರಳಟ್ಟು ಬಾರಿ ಫೇಮಸ್ 6ನ ಕೇರಳಟ್ಟು ಬಾರಿ ರಟ್ಟುಂಡು ಏಯ್ ಪುದರ್ ಮಾರೆಯ ಪುದರ್ ರಟ್ಟುಂಡು 6 ಬಾರಿ ಮಲ್ಲ ವಾಸ್ತುದಾರು ಆತ್ರ ಮಾತ್ರ ಹತ್ತು ಬಾರಿ ಮಲ್ಲ ಆಯುರ್ವೇದಿಕ್ ಪಂಡಿತರು 6 ಬರ್ಪುನ ಉಂತುನ ಕುಳ್ಳುನ ತೆಲಿಪುನ ಪಾತೆರ್ನ ಪೂರ ವಾಸ್ತುಡಿ ಗೊತ್ತುಂಡೆ ಇಂಕ್ ಮುರಣಿ ಟೀಚರ್ ആക്കണത് ദായാക്കണ പറ ഞനടെ വാച്ചുണ്ട ഞനടെ വാച്ചിജി ഞാൻ ಮೊಬೈಲ್ ಯೂಸ್ ಮಾಡ್ತೀವಿ ഞാൻ ಟೀಚರ್ಡ ಈತಕ್ಕೆ ಎಣ್ಣ ಟೀಚರ್ ಗಂಡ ಎಷ್ಟು ಒಂಜೇ ಪುಲಿ ದಾಯಾಕನ ಎಂಕ ಇತ್ತನೆಡಲ ಗೊತ್ತಿಜ್ಜಿ ಆತೇನಾ ಎಂಕ್ ತುಳುನಾಡುತ್ತಾ ഞാൻ ಕೇಳದ ಎನ್ನಲ್ಲ ಎಂಕ್ ತುಳುನಾಡುತ್ತಾ ಭಾರಿ ಖುಷಿ ಆಪನಂಡ ತುಳುನಾಡುತ್ತಾ ಯಕ್ಷಗಾನ ನಾಟಕ ಪಂಡ ಎಂಕ್ ಭಾರಿ ಖುಷಿ ಎಂಕ್ ನಾಟಕ ಪಾಠ ಮಲ್ಪಡು ಭಾರಿ ಖುಷಿ ಇತ್ತಂಡು ಅಂಡ ಏರ್ಲ ಕೊರೊಂದಿಜ್ಜಂಡು ಮುರಣಿದಾದಾಂಡು ಎನ್ನ ಅದೃಷ್ಟ ಮಣದನಿ ನಾಟಕ ದುಮ್ರನಿ ಆರ್ಟಿಸ್ಟ್ ಇಜ್ಜರಿಗೆ ನಾಟಕದ ಮಾಸ್ಟರ್ನ ದೋಸ್ತಿ ಪಂಡೇರು ಮುರುಗಣ್ಣ ಈರೆಗೆ ರೋಲ್ ಮಲ್ಪೊಲಿ ಅಂದು ನಾನು ಮಲ್ಪೆ ಪಂಡೆ ದಾದರೋಳು ಸ್ಕ್ರಿಪ್ಟ್ ಕೊರಿಯರು ಪ್ರಾಕ್ಟೀಸ್ ಇಜ್ಜಿ ಡೈರೆಕ್ಟ್ ಸ್ಟೇಜ್ ಇಟ್ಟು ಸ್ಕ್ರಿಪ್ಟ್ ಓದುಂಡು ನಮ್ಮ ಸ್ಟೇಜ್ ಇಟ್ಟು ಓದುಂಟು ನಾನು ರಾಮೆ ವಿಷಯ ರಾಮಾಯಣದ ನಾಟಕದ ಬುದರು ರಾಮಾಯಣ ഞാൻ ರಾಮೆ പോതുಂತೆ എനിക്ക് ಡೈಲಾಗ್ ಸೀದಾ ನಾವು ದೇರಳೋಣವೇ ಇನ್ನು ದಡ ಮಾಡುವುದು ಸರಿಯಲ್ಲ ಸೀದಾ ನಾವು ಬನವಾಸಿಗೆ ಹೋಗುವ ಸೀದಾ ನೀನು ಜಿಂಕೆ ಬೇಕೆಂದು ಕೇಳಿದೆಯಲ್ಲ ಸೀದಾ ನಾನು ಓಂಗಿ ಬರುತ್ತೇನೆ ಲಕ್ಷ್ಮಣ ನೀನಿಲ್ಲಿ ಕಾಪು ಲಕ್ಷ್ಮಣ ಅತ್ತಿಗೆ ನಿಂದೆ ರೆಸ್ಪಾನ್ಸಿಬಿಲಿಟಿ ഞാൻ ആത്തേ പണ്ട് തനക്ക് ജനക്കളിന് വാ ക്ലാപ്പ് വാ വിസിലി ഞാൻ രാജഗാംഭീര്യമായിട്ട് നടത്തുന്നു മേക്കപ്പ് റൂമിൽ പോയെ മാസ്റ്റർ പണ്ടേര് മുറുക ഈടെ ബല്ലാണ്ട് ഞങ്ങൾക്ക് ಖುಷಿಯಾಂಡ್ ದಯಪಂಡ ಆವಡು ಫಸ್ಟ್ ಎನ್ನ ಒಂಜಿ ಪ್ರದರ್ಶನ ಎಲ್ಲ ಮಾಸ್ಟರ್ ಖುಷಿಯಾತ್ ಲೆತ್ತರಿಂಡು ಮಾಸ್ಟರ್ ಎನ್ನ ಸೀದಾ ಮೇಕರ್ ರೂಮ್ ಬೆತ್ತಡಿಲಿ ತಂದು ಪೋಯರು ಚೇಟ ಆಳಂಡ ಒಂಜಿ ಚೆಪ್ತಂಡಿಗೆ ಹಾಕಿರು ದಾಯ ಮಾಸ್ಟರ್ ಕೆಂಡೆ ಮಾಸ್ಟರ್ ಇರು ದಾಯಿಗೆ ಹಾಕಿಡೆ ಇಂಕ ಕೆಂಡೆ ಮಾಸ್ಟರ್ ಮಂಡೇರು ಎಂತ ನಿನ್ನ ಎಂತ ಸೀದಾ ಅಲ್ಲ ವರ್ಧ ಎಂತ ನಿಂಡೆ ನಾಳಕಕ್ಕೆ ಎಂತ ಅರ ಹಾಕಬೇಕಾ ನಿಂಡೆ ನಾಳಕ್ಕೆ ದಪ್ಪಾಗಿದ ಮತ್ತೆಂತ ನಾವು ಬನವಾಸಿಗೆ ಹೋಗುವ ಅದಕ್ಕಿಂತ ನಿನ್ಗೆ ಹಂಪೆಗೆ ಹೋಗ್ಬೋದಲ್ಲ ಮತ್ತೆಂತ ನಿಂದು ನಾವು ದೇರಳೋಣ ಎಂತ ಮರೆ ನೀನು ದೇರಳುವುದು ಎಂತ ಎತ್ತುಂಟ ದೇರಲಿಕ್ಕೆ ಮತ್ತೆಂತ ಎಂತ ಹೇಳ್ದೆ ನಾವು ದಡ ಮಾಡುವುದು ಸರಿಯಲ್ಲ ಎಂತ ನಿಂದು ಕೆರೆದಡನ ಮರೆಯ ಅಯ್ಯೋ ನನ್ನ ಮತ್ತೆಂತ ನಿಂದು ಜಿಂಕೆ ಅಯ್ಯೋ ದೇವಾ ನಿನ್ಗೆ ಆ ಜಿಂಕೆ ಹೇಳುವ ಬದಲು ಖಡ್ಗಮೃಗ ಅಂತ ಹೇಳ್ಬೋದಿತ್ತಲ್ಲ ಮರೆಯ ಮತ್ತೆಂತ ಲಗಸ್ಪೆನ್ ಅಲ್ಲ ನೀನು ಆಪುಸ್ಪಿನ್ ಅಂತ ಹೇಳ್ಬೇಕಿತ್ತು ಮಂಗ ಆಮೇಲೆ ಎಂತ ಹೇಳಿದ್ದು ನಾನು ಓಂಗಿ ಬರುತ್ತೇನೆ ಎಲ್ಲಿ ನಿನ್ನ ಅಪ್ಪನನ್ನು ಓಂಗ್ಲಿಕ್ಕೆ ಹೋಗುದು ನೀನು ಮತ್ತೆಂತ ನೀನು ಹೇಳಿದ್ದು ಲಾಜಿಕ್ ಅಂತ ಹೇಳಿದಲ್ಲ ಅತ್ತಿಗೆದು ನಿಂಡೆ ರೆಸ್ಪಾನ್ಸಿಬಿಲಿಟಿ ಏಯ್ ಮುರುಗ ನಾನು ಮಾಡಿದ್ದು ಇಂಗ್ಲಿಷ್ ಪಿಕ್ಚರ್ ಅಲ್ಲ ನಾನು ಮಾಡಿದ್ದು ರಾಮಾಯಣ ನೀನದು ಇಂಗ್ಲಿಷ್ ಹೇಗೆ ಹೇಳಿದಿ ಪಂಡಿತ ಕುಡೊಂಜಿ ಕೆಪ್ಪೆಗೆ ಬಾಡಿಯರು ಅಣ್ಣ ಇಡೇಗೆ ಅಣ್ಣ
ನಾಟಕದ ವಿಷಯ ಮುಗಿದು ನಾನ ದಯಮಾಡ್ತದ ಯಾನು ಅಂಚಿದ ಭಾಷೆ ಪಾತಿರ್ದು ಇಂಚಿದ ನಾಟಕ ಮಲ್ಪುಜಿ ದಯಪಂಡ ನಾಟಕಕ್ಕೂ ಐನ ವ್ಯಾಲ್ಯೂಬಲ್ ಉಂಡು ಐನ ಬೆಲೆ ಉಂಡು ಐನ ನಮ್ಮ ಒರಿತ ನೋಡು ಆ ಒರಿನ ಹಿಡ್ದುಕೋ ನಾನು ನಾಟಕ ಮಲ್ಪೆ ಆಂಡ ಕಟ್ಟ ಕಡೆಗೆ ಎಂಕ ಕಾಡಿನ ಪ್ರಶ್ನೆ ಒಂಜಿ ನೆಟ್ಟು ತಪ್ಪು ಏರ್ನ ಅವಕಾಶಗೂ ಸೊಲ್ಮೇಲೆ ಭವ್ಯ ವೇದಿಕೆನೆ ಎಂಕಲಂಚಿನ ಪ್ರತಿಭೆಗಳಿಗೆ ಕೊರ್ನಂಚಿನ ನಮ್ಮ ಟಿವಿ ದಾಖಲೆ ಪುರ ಯಾನು ಸೊಲ್ಮೇಲೆ ಸಂದ ಒಂದು ಎನ್ನ ಪುದರ್ ಅಣ್ಣಪ್ಪ ಬಂದು ಯಾನ್ ಡ್ರಾಮಾ ಆರ್ಟಿಸ್ಟ್ ಬೊಕ್ಕ ಒಂಜಿ ಫಿಲ್ಮ್ ಅಲ್ದೆ ಬೊಕ್ಕ ಯಕ್ಷಗಾನ ಉಡುಲ್ಲೆ ಬೊಕ್ಕ ಡ್ರಾಯಿಂಗ್ ಇಂಟ್ರೆಸ್ಟ್ ಉಂಡು ಬೊಕ್ಕ ಅಂಚನೆ ಬೇತೆ ಕಲೆಟ್ ಪೂರ ಇಂಟ್ರೆಸ್ಟ್ ಉಂಡು ಪದ್ಯಲ ಪನ್ಪೆ ಇಂಚ ಐತೆ ಯಾನ್ ಪನ್ಪುನ ವಿಚಾರದ ಬಂಡ ಯಾನ್ ಮೂರನಿ ಒಂಜಿ ಫಿಲ್ಮ್ದ ಅಂದೆಗ್ ಆಡಿಷನ್ಗೆ ಬೋದಿತ್ತೆ ಅಲ್ವ ಬೋದಿಪ್ಪನಾಗ ಬೇತೆ ಪ್ರತಿಭೆಲು ಪೂರ ಬತ್ತಿತ್ತ ಅಂಚ ನಾನು ಊರಿಯನು ತೂಯೆ ಇಂದು ಬತ್ತೆ ಉಲೈ ಬತ್ತದ ಸರ್ ಬಂಡೇರು ಐಗೊಂಜಿ ಡೈಲಾಗ್ ಹೊರಿಯರಿ ಒಂದು ನಾನು ಹೇಳಿದ ಡೈಲಾಗನ್ನು ನೀನು ಹೇಳ್ಬೇಕು ಒಂದು ಆಯ್ಕೆ ಆಯ್ ಬಂಡೆ ಆಯ್ತು ನಾನು ಹೇಳ್ತೇನೆ ಎಂದು ಅಂಡಿ ಅವಾಗ ಆಯ್ ಬಂಡೆ ಒಂದು ಏ ರಾಮ ಎತ್ತು ಬಿಲ್ಲು ಇಡು ಗುರಿ ಹೊಡಿ ಬಾಣ ಅಂತ ಬಂಡೇರು ಅವ ಫಿಲ್ಮ್ ಆಗ್ಲು ಬಂಡ ಇದನ್ನು ನೀನು ಹೇಳು ಬಂಡೇರು ಅಂಚ ಆಯ್ ಬಂಡೆ ಏ ರಾಮ ಎತ್ತು ಬಿಲ್ಲು ಇಡು ಗುರಿ ಹೊಡಿ ಬಾಣ ಅಂತ ಬಂಡಿ ಅವಾಗ ಆಗ್ಲಿ ಅಂದಾಜಾಯ್ತು ಓ ಎಂಬೆ ಇಂಚಿಲತ್ತ ಅಂದು ಅಂಚ ನೀರು ಮಾತ ಬೊಗ ಆಕಲಿಗೆ ಶಾಕ್ ಅಂಡ್ ಅಂಚ ಏನ ಕಡಬುಡಿಯರು ಲಾಸ್ಟ್ಗೆ ಯಾನ ಫಿಲ್ಮದ ಆಡಿಷನ್ ಕೊರಿ ಆಕಲ ಸುದ್ದಿಜ್ಜಿ ಕರಿತೇವೆ ಬಂಡೇರು ಆಯ್ಕೆ ಅನಿಸಿದ ಪಿದೆ ಪಿದೆ ತಿಂಜ ಸಾದಿಡು ಪೋನಾಗ ಬೈಕ್ ಗಾಡಿ ಇಡು ಪೋಂದಿಪ್ಪನಾಗ ರೋಡ್ ಒಂದು ಗಾಡಿ ಇಡು ಪೋಂದಿಪ್ಪನಾಗ ಒರಿಯನ ಬೈಕ್ ಪೀರ ಹೊಡಿತಂದು ಮೆಲ್ಲ ಬಲ್ಲೆ ಎಂದು ಅಂಚ ಯಾನ ಎಂತೂ ಐನೂದ ಇಟ್ಟು ಪೋಂದುಲ್ಲೆ ಬಾಕಿ ತಗ್ಲೆ ಮೆಲ್ಲ ಬಲ್ಲೆ ಅಂದ್ರೆ ಐನೂದ ಇಟ್ಟು ಪೋಂದಲ್ಲಿ ಲಾಸ್ಟ್ಗೆ ಐತೆ ಅಂಚ ಹೆಂಗೊಂಜಿ ಒಂದು ಇಂಚು ಸಾದಿಡು ಪೋನಾಗ ಇಲ್ಲಡು ಪೋಯ ಇಲ್ಲಡಬಹುದು ಇಲ್ಲಡೆತನಾಗ ಒಂದು ಎನ್ನ ಅಮ್ಮಲ ಬೊಕ್ಕ ಬರಿತ ಇಲ್ಲದ ಅಂಟಿಲ್ಲ ಬಾರಿ ಬೇಜಾಡು ಪಾತೆರೊಂದುಲ್ಲೇರು ಯಾನು ದಾಯಿ ಇತ್ತೆ ಪಾತೆರ್ನ ಹಾಕ್ಲು ಬಾಬಾ ಬೇಜಾಡು ಪಾತೆರೊಂದುಲ್ಲಿರತ್ತ ಯಾನ್ ದಾಯಿ ಇತ್ತೆ ಪಾತೆರ್ನು ಬಂದು ಯಾನ್ ಮನೆ ಬಂದು ಗುಲ್ಲಿಯ ಬರಿತ ಆಂಟಿ ಪೋಯ್ ಬೊಕ್ಕ ಯಾನ್ ಕೇಂಡೆ ಅಮ್ಮಡ ಅಮ್ಮ ನಿಗಲು ಏರ್ನ ಸ್ಟೋರಿ ಪಾತೆರೊಂದಿತ್ತೀನಿ ಈತಲ ಬೇಜಾರಾದ ಅವು ಅಗ್ನಿ ಸಾಕ್ಷಿದ ಒಂದು ಸೀರಿಯಲ್ದ ಸ್ಟೋರಿ ಮಾರ ನಂಡಿ ಹೆಂಗ ಬೆಚ್ಚ ಅಂಡ್ ಅತ್ತು ಮಾರ ಬೇದಕ್ಕೆಲ್ಲ ಸ್ಟೋರಿ ಎಂಕಲನೇ ಇತ್ತು ಒಂದು ತೆಲಿಪ ಎಂಕಲನೇ ಇತ್ತು ಬಂಗದ ಸ್ಟೋರಿ ಉಂಟು ನಿಗಲು ಬಾಕಿದಕ್ಕೆಲ್ಲ ಸ್ಟೋರಿ ಕೇಂದ್ರ ಬೋತಾರ ತಗೊಂಡೆ ಲಾಸ್ಟ್ ಅಂಚ ಬತ್ತೆ ಮನ ಕುಲು ನನಗೆ ಎನ್ನ ಫ್ರೆಂಡ್ ಬತ್ತೆ ಆಡ ಪಂಡೆ ದೇ ಎನ್ನೆಲ್ಲೊಂಜಿ ಹೊಸತ್ತು ನಾಟಕ ಬರ್ಪುಣು ಮಾರ ಬಂಡೆ ಅಂದ ಓಂಬೆ ನಾಟಕ ನಿಕ್ಕದಾಯ ನಾಯಿ ಬಂಡೆ ಅವಾಗ ದತ್ತಾಕಿ ಎಂಕ್ ಹತ್ತು ಬೇ ಯಾನ್ ನಿಕ್ಕದಾದ ಬಂಡೆ ಬೇ ನೀನ್ ಹತ್ತು ಎಂಕ್ ನಾಯಿ ಪನ್ಪನ ಹತ್ತು ಮಾರ ಎನ್ನ ನಾಟಕದ ಬುಧರೆ ನಿಕ್ಕದಾಯಿ ನಾಯಿ ಬೇ ಬಂಡೆ ಲಾಸ್ಟ್ಗೆ ಅಂದ ಸಾರಿ ಅವ ಬಂಡೆ ಅಂಚ ಲಾಸ್ಟ್ ನಾನೊಂಜಿ ಕ್ವಶನ್ ಎನ್ನ ಮಂಡೆಡು ಏಪಲ ಬಲಿತೊಂದಿಪ್ಪುಂಡು ಗೇಟ್ದ ಬಿದ್ದ ಎದುರುಡು ನಾಯಿ ಇದು ಎಚ್ಚರಿಕೆ ಪಾಡಿರತ್ತ ಅವು ಎಂಕ್ಲೆಗೆ ಬಾಡ್ನ ಆತ ಕಲ್ವೇರಿಗೆ ಜಾಗ್ರತೆ ಮತ್ತು ಉಲೈ ಬರ್ರೆ ಬಾಡ್ನ ಅಂದ ಎಂಕ್ ಅಂದಾಜ ಒಂದಿಜ್ಜಿ ಅಂಚ ಆಯ್ತ ಮೂರನೇ ನಾನೊಂಜಿ ಅಂಗಡಿ ಇಂಚ ರಜೆ ಇಟ್ಟ ಟೈಮ್ ಇಡು ಬೇಲೆ ಮಲ್ತೊಂದಿಪ್ಪನಾಗ ಎನ್ನ ಫ್ರೆಂಡ್ ಇಂಚ ಪರಿಚಯ ಇತ್ತೇನೆ 4 ಜನ ಪುಂಜೋಗ್ಲು ಬತ್ತೇರು ಎಂಬೆಲ್ಲ ಬತ್ತೆ ಒಟ್ಟಿಗೆ ಬಂದಾಗ ಆಗ್ಲು ಬಂಡೇರು ನನಗೆ ಬಾಯರಿಗೆ ಆಗ್ತಾ ಉಂಟು ಅಂಡೀರಿ ಅಂಚ ಎಂಬೆ ಎರಡು ಬತ್ತು ಬಂಡೆ ಅಂದೆ ಒಂದು 10 ರೂಪಾಯಿ ದೊಡ್ಡದು ಬಿಸ್ಲರಿ ವಾಟರ್ ಕೊಡು ಅಂಡಿ ಅವಾಗ ಏನು ಬಿಸ್ಲರಿ ವಾಟರ್ ಕೊರಿ ಆ ಪೊಣ್ಣುಲೆ ಕೊರಿ ಕೊರ್ದಾನಾಗ ಆಕಲು ಪರ್ದು ಸೀದಾ ಬಸ್ ಬರ್ತದೆ ಪೋಯಿರು ಎಂಬೆ ಲಾಸ್ಟ್ ಬತ್ತೆ ನಡ ಅನ್ಪೆ ಅಂದೆ ಪರ್ರೆ ನೀರುಂಡ ಅಂದಕೇನೊಂದು ದಯಪಂಡ ಆಕಲ್ನ ಎದುರು ಮಲ್ಲ ಸ್ಟೈಲ್ ಮಾಡ್ಕೊನು ಲಾಸ್ಟಿಗೆ ಆಕಲು ಪೋಯ್ವಾಗ ಎಂಬೆ ಏನಡ ಪಾಟೆಡ್ ಒಂಜಿ ನೀರು ಕೂರು ಮಾರೆ ಪರ್ರೆ ಅಂದ್ ಬಾನೊಂದುಲ್ಲಿ ಆಯ್ಕಲ ಆತ್ಲ ಮಲ್ಲಸ್ತಿಗೆ ಆಕಲಿ ಇಲ್ಲಡೆ ಇದಾಲ ಇಪ್ಪುಜಿ ಪೊಣ್ಣುಲ ಎದುರು ಮಾತ್ರ ಬಾರಿ ಸ್ಟೈಲ್ ಫಾಸ್ಟ್ ಇಪ್ಪುಡು ಅಂಚೈತೆ ಅಂಚ ನನಗೆ ಮೂರನೇ ವರ್ತಿ ಪೊಣ್ಣು ಮೆಸೇಜ್ ಮಾಡ್ತಾರೆ ಒಂದು ಯಾನ ಲತ್ತ ಜವನತ್ತೆ ಅಂಚ ಲವ್ ಪುರ ಮಲ್ಪುಜಿ ಅಂಚ ಆಲೆಂಗೆ ಮೆಸೇಜ್ ಮಾಡ್ತಾರೆ ಒಂದು ನೀವು ನನ್ನನ್ನು ಲವ್ ಮಾಡ್ತೀರಾ ಕೇಂಡಲ್ ಆಯ್ಕೆ ಯಾನ್ ಬಂಡೆ ಯಾನ ಮೆಸೇಜ್ ಮಾಡ್ತೆ ಹೌದು ಒಂದು ಒಂಜಿ 4 ಸಲ ರಿಪ್ಲೈ ಕೊರಿಯೆ ಹೌದು ಒಂದು ಕಡಪುಡಿ ಹೊರಾನೆ ಖುಷಿಟ್ಟು ಆಲೆ ಎಂಗ್ಲೆ ಮಾಡ್ತೀನಿ ಅದೇ ಪ್ರಪೋಸ್ ಮಾಡ್ತೀನಿ ಅಂಚೆ ಆನೆ ಕಡಪುಡಿ ನಾವು ಒಂಜಿಲ ಸೆಂಡ್ ಆತಿಜಿ ಮಾರೆ ನೆಟ್ವರ್ಕ್ ಪ್ರಾಬ್ಲಮ್ ಸೆಂಡೇ ಆತಿಜಿ ಇವಾಗ ಲಾಸ್ಟ್ಗೆ ಆಲೆ ಕಡಪುಡಿಯಲ್ಲ ಸಾರಿ ನಿಮಗೆ ಬೇಜಾರಾಯ್ತಾ ಅಂತ ನೀವು ನನ್ನ ಅಣ್ಣ ಆಗ್ತೀರಾ ಅಂತ ಹೇಳಿ ಅವು ಯಾನ ಹೌದು ಒಂದು ಕಡಪುಡಿನ ಪೂರ ಹೌದು ಒಂದೇ ಬೋಂಡು ಆಲ ಅಂಚೆಗೆ ಇವಾಗ ಅವು ಪೂರ ಸೆಂಡ್ ಅಂಡು ಅಡೆಗೆ ನಾವು ಅಲಕ್ಕ ಹಾಳಾದು ಬೋಂಡು ಲಾಸ್ಟ್ಗೆ ಏನು ಒಂದು ಇತ್ತೆ ಪೊಣ್ಣುಲು ವಾವಾ ಕ್ಷೇತ್ರ ಉಳ್ಳೇರಂದು ಗೊತ್ತುಜ್ಜಿ ಅಂಡ ಇನ್ಸ್ಟಾಗ್ರಾಮ್ ಮಾತ್ರ ಮಾತಾರ್ಲ ಇಪ್ಪಿರು ದಯ ಗೊತ್ತುಂಡಿ ತಪ್ಪು ಇತ್ತು ನಗಲ ಐಟ್ ಏತ್ಲಾ ಬೋಲ್ದು ಮಲ್ಪೋಲಿ ಅಂಚ ಐಟ್ ನಾಡ ಏತ ಬೋಲ್ದು ದಾಖಲೆ ಇಪ್ಪಿರು ಅಂಡ ಅಕಲ ರಿಯಲ್ ಮನೆದು ನಗ ಎಂಕಲೆಗೆ ಹಾರ್ಟ್ ಅಟ್ಯಾಕ್ ಆಪು ಅಂಚ ಅಂಚ ಅಂಡ್ ಒಂಜಿನ ಏನಿಂಚ ಸಾದಿಡು ಪೋನಾಗ
ಒರೆ ಎನ್ನ ಫ್ರೆಂಡ್ಗೆ ಏಂಡಿ ಒಂದು ಎನ್ನ ಗುರ್ತದಾಗ್ಲಿಗೆ ಏಂಡಿರಿ ಯಾನು ಶನಿವಾರ ಎನ್ನ ಒಂದು ಈ ಶಾಲೆ ಹೋಗ್ಬಿಚಾರಕ್ಕೆ ಏಂಡಿ ಅಂಜೋಗುಲ್ಲ ಅದೇ ಯಾನು ಶನಿವಾರ ಬೇಕು ಐತರ ಮಾತ್ರ ಹೋಗ್ಪುನಿ ಅಂಡಿ ಇದಾನೆ ಶನಿವಾರ ಬೇಕು ಐತರ ಹೋಗ್ಪುನಿ ಏನು ಗೊಬ್ಬರ ಮಾತ್ರ ಹೋಗ್ಪುನಿ ಮಾರ ಶಾಲೆಗೆ ಹೋಗ್ಬುಜಿ ಅಂಡಿ ಅಂದ ಒಂದೇ ಅಂಡೆ ಲಾಸ್ಟಿಗೆ ಓ ಅಂಚಂಡ ಸರಿ ಬೊಕ್ಕ ವಿಶೇಷ ಕಾಲೇಜ್ ಬಂಡೆ ಅಂಡ್ ಎಂಕ್ ಇದು ಬೊಕ್ಕ ದಾದ ಪಾತ್ರ ಒಂದು ಗೊತ್ತುಜಿ ನಾನೊಂಜಿ ಭಾಗವಹಿಸಾರೆ ಬೈತೀನಿ ಒಂಜಿ ಎಂಕ್ ಒಂದು ಪ್ರಿಪೇರ್ ಲಾತುಜಿ ಒಂಜಿ ಅವಕಾಶ ತಿಕ್ಕನಾಗ ಅನ್ಬಿಟ್ರೆ ಅಲ್ಲಿ ಅತ್ತ ಅಂಜೆ ಬತ್ತೆ ಈತ ಅವಕಾಶ ಕೊರನಾಗ್ಲಿ ಮಾತಿರಗ್ಲ ಧನ್ಯವಾದಗಳು. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತೇಜು ಅಂತ, ಬೆಂಗಳೂರಿಂದ ಸೆಕೆಂಡ್ ಇಯರ್ BA EJPಯಲ್ಲಿ ಓದ್ತಾ ಇದ್ದೀನಿ, ಆಳ್ವಾಸ್ ಡಿಗ್ರಿ ಕಾಲೇಜಲ್ಲಿ. ಏನಂತಂದರೆ 3 ವರ್ಷ ಆಯಿತು ಆಳ್ವಾಸಿಗೆ ಬಂದು, ಬಟ್ ನಾನು ತುಳು ಕಲೀಲಿಲ್ಲ. ಬಟ್ ಇವಾಗ ಅನಿಸ್ತಿದೆ ನಾನು ತುಳು ಕಲಿಬೇಕಿತ್ತು ಅಂತ, ಯಾಕಂದರೆ ಎಷ್ಟೊಂದು ಜನ ಅಷ್ಟು ಚೆನ್ನಾಗಿ ಕಾಮಿಡಿ ಮಾಡಿದ್ರಿ, ಬಟ್ ನಂಗೆ ಏನೂ ಅರ್ಥ ಆಗಲಿಲ್ಲ. ಐ ಆಮ್ ಸಾರಿ ಫಾರ್ ದಟ್. ಏನಂತಂದರೆ ಲೆಟ್ ಮಿ ಸ್ಟಾರ್ಟ್. ನನ್ನ ಹೆಸರು ತೇಜು ಅಂತ. ಯಾಕೆ ನಮ್ಮಪ್ಪ ನನಗೆ ತೇಜು ಅಂತ ಇಟ್ಟರು ಅಂತ ಒಂದು ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ. ಯಾಕೆ ಗೊತ್ತಾ, ತೇಜಸ್ವಿನಿ ಅಂತ ಆದರೂ ಇಡ್ಬೋದಿತ್ತು, ಬರೀ ತೇಜು ಅಂತ ಇಟ್ಟಿದ್ದಾರೆ. ಈ ಕಡೆ ಗರ್ಲು ಅಲ್ಲ, ಈ ಕಡೆ ಬಾಯ್ ಅಲ್ಲ ಅಂತ ಎಷ್ಟೊಂದು ಜನ ಕನ್ಫ್ಯೂಷನಲ್ಲಿ ಇರ್ತಾರೆ. ಏನಂತಂದರೆ ಹೀಗೆ 8th ಸ್ಟ್ಯಾಂಡರ್ಡಲ್ಲಿ ಓದ್ತಿದ್ದೆ, ಫಸ್ಟ್ ಡೇ ಕಾಲೇಜ್ ಸ್ಕೂಲ್ದು. ಸ್ವಲ್ಪ ಭಯ ಇತ್ತು, ಲಾಸ್ಟ್ ಬೆಂಚಲ್ಲಿ ಎಲ್ಲೋ ಯಾರಿಗೂ ಸಿಗದೆ ಕೂತಿದ್ದೆ. ನಮ್ಮ ಸರ್ ಸ್ವಲ್ಪ ನನ್ನ ಲುಕ್ಕಿಂದ ಇಂಪ್ರೆಸ್ ಆಗಿ, ಹೇ ಯು ನಿನ್ನ ಹೆಸರೇನು ಅಂತ. ನಾನು ಹಂಗೆ ಎದ್ದು ನಿಂತ್ಕೊಂಡು, ಸರ್ ತೇಜು ಸರ್ ಅಂತ. ಆಮೇಲೆ ನಮ್ಮ ಸರ್, ತೇಜುನಾ ಕೇಳಿಸ್ಲಿಲ್ಲ, ಏನು ನಿನ್ನ ಹೆಸರು ಅಂತ. ಆಮೇಲೆ ವಾಪಸ್ ನಾನು, ಸರ್ ತೇಜು ಸರ್. ನಮ್ಮ ಬಾಯ್ಸಿಗೆ ಪಾಪ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಬಾಯ್ಸ್ ಯಾವಾಗಲೂ ಇರೋದು ನಮ್ಗಂತವ್ರಿಗೆ ಹೆಲ್ಪ್ ಮಾಡಲಿಕ್ಕೆ. ಎದ್ದು ನಿಂತ್ಕೊಂಡು, ಸರ್ ತೇಜು ರೆಡಿ ಮಿಕ್ಸ್ ಮಸಾಲಾ ಸಾರ್ ಅಂತ ಎಲ್ಲ ಕೂಗಿದ್ರು. ಈ ಮಸಾಲ ಅನ್ನೋದು ಎಷ್ಟು ಫೇಮಸ್ ಆಯಿತು ಅಂತಂದರೆ, ನನ್ನ ಹೆಸರು ತೇಜು ಅನ್ನೋದನ್ನ ಅಪ್ಸರ ಎರೇಸರ್ ತೊಗೊಂಡು ಎರ್ರಾಬಿರಿ ಅಳಿಸಿ ಮಸಾಲ ಅಂತಲೇ ಇಟ್ಬಿಟ್ರು. ತೇಜು ಅನ್ನೋದು ಹೋಗೇ ಬಿಡ್ತು. ಯಾವ ರೀತಿ ಮಸಾಲ ಫೇಮಸ್ ಆಯಿತು ಅಂದರೆ, ಕಸ ಕುಡಿಸೋ ಆಂಟಿ ಕೂಡ ಹೇ ಮಸಾಲ ಬ್ಯಾಗ್ ಎತ್ತು ನಿಂತು, ಸೈಡ್ಗೆ ಬ್ಯಾಗ್ ಎತ್ಕೋ ಅಂತ ಅಷ್ಟು ಫೇಮಸ್ ಆಯಿತು. ಅಮ್ಮ ಕೂಡ ಏನಾದರೂ ಮಸಾಲ ಹುಡ್ಕಾಡ್ತಿರ್ಬೇಕಾದ್ರೆ, ಇಲ್ಲೆಲ್ಲೋ ಚಿಕನ್ ಮಸಾಲ ಇಟ್ಟಿನಲ್ಲ ಕಾಣಿಸ್ತಿಲ್ಲ ಅಂತಂದಾಗ ನಾನು, ಅಮ್ಮ ಇಲ್ಲಿದ್ದೀನಿ ತಗೋ ಹಾಕು ಯಾವ್ದಕ್ಕೆ ಬೇಕು ಹಾಕು. ಅಷ್ಟು ಮಸಾಲ ಅನ್ನೋದು ನನ್ನ 3 ವರ್ಷ ನನ್ನ ತಲೆಯಲ್ಲಿತ್ತು. ತೇಜು ಅನ್ನೋದೇ ಮರ್ತೋಗ್ಬಿಟ್ಟಿದ್ದೆ. ನೆಕ್ಸ್ಟ್ ಏನಂತಂದರೆ, ನಾನು ನಮ್ಮಮ್ಮಗೆ ಹುಡ್ತೆ. ನಿಜವಾಗ್ಲೂ ನಾನು ನಮ್ಮಮ್ಮಗೆ ಹುಡ್ತೆ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ. ನಾನು ಹುಟ್ಟಿದ ತಕ್ಷಣ ಒಂದು ಜೋರು ಸೌಂಡ್ ಬಂತು. ಯಾರ್ದು ಗೊತ್ತಾ? ನಂದಂತೂ ಅಲ್ಲ, ನಮ್ಮಮ್ಮಂದು. ನಮ್ಮಮ್ಮ, ಇದು ನನ್ನ ಮಗು ಅಲ್ಲ, ನನ್ನ ಮಗು ಜನ್ಮನೇ ಕೊಟ್ಟಿಲ್ಲ, ಇದು ಯಾವುದೋ ಯಜ್ಞ ಅಂತ ಹೇಳ್ತಿದ್ದಾರೆ. ನಮ್ಮಮ್ಮ ರೆಡಿನೇ ಇಲ್ಲ ನನ್ನ ಮಗು ಅಂತ ಅಕ್ಸೆಪ್ಟ್ ಮಾಡಲಿಕ್ಕೆ. ಯಾಕೆಂದರೆ 2 ವಿಷಯ. ಒಂದು, ನಾನು ಹೆಣ್ಣಾಗ್ಬಿಟ್ಟಿರೋದು ಲೈಕ್ ಗರ್ಲ್ ಬೇಬಿಯಾಗಿ, ಬಿಕಾಸ್ ನಮ್ಮಪ್ಪ ಫಸ್ಟ್ ಸೆಕೆಂಡು ಸಹ ಗರ್ಲ್ ಚೈಲ್ಡ್ ಆಗಿ, ನಾನು ಸಹ ಗರ್ಲ್ ಚೈಲ್ಡ್ ಆಗ್ಲಿಕ್ಕೆ ಇಷ್ಟಪಡ್ತಿರ್ಲಿಲ್ಲ. ಅಫ್ಕೋರ್ಸ್ ಬಾಯ್ ಚೈಲ್ಡ್ ಬೇಕು ಅಂತ ಹೇಗೆ RCB ಫ್ಯಾನ್ಸ್ಗಳು ಇವತ್ತಲ್ಲ ನಾಳೆ ನಮ್ಮ RCB ಗೆಲ್ಲುತ್ತೆ ಅಂತ ಕಾಯ್ತಾ ಇರ್ತಾರೆ. ನಮ್ಮಪ್ಪನೂ ಇವತ್ತಲ್ಲ ನಾಳೆ ಗಂಡ್ಮಗು ಹುಟ್ಟುತ್ತೆ ಅಂತ ಕಾಯ್ತಿದ್ರು. ಎಲ್ಲೋ ನಮ್ಮ RCBನೂ ಗೆಲ್ಲಲ್ಲ, ನಾವು ಹಾಗೆ ಗಂಡ್ಮಗು ಆಗಲಿಲ್ಲ, ಹೆಣ್ಮಗು ಆಗುತ್ತೆ. ಸೊ ಇನ್ನೊಂದು ಏನಪ್ಪ ಅಂತಂದ್ರೆ, ಇನ್ನೊಂದು ಕಾರಣ ನಮ್ಮಮ್ಮಂಗೆ ಬೇಜಾರಾಗಿದ್ದು, ನಾನು ಸಿಕ್ಕಾಪಟ್ಟೆ ಬ್ಲ್ಯಾಕ್ ಆಗಿದ್ದೆ. ಎಷ್ಟು ಬ್ಲ್ಯಾಕ್ ಇದ್ದೆ ಅಂದರೆ ನಮ್ಮಮ್ಮಂಗೆ ಶಾಕು. ಕೊಟ್ಟಿರೋದು ಮಗುಗ ಜನ್ಮ ಇಲ್ಲ ಯಜ್ಞಕ್ಕೆ ಕೊಟ್ಟಿದ್ದೀನ ಅಂತ ಅಷ್ಟು ಶಾಕ್ ಅಲ್ಲಿದ್ದಾರೆ ನನ್ನಮ್ಮ. ಆಮೇಲೆ ನನ್ನಮ್ಮ ನರ್ಸ್ ಜೊತೆ ಜಗಳಾಡೋದು, ನೀನು ನನ್ನ ಆ್ಯಂಡ್ಸಮ್ ಸಣ್ಣನ ಯಾವುದೋ ಬೇರೆ ಪ್ರಾಣಿ ಜೊತೆ ಎಕ್ಸ್ಚೇಂಜ್ ಮಾಡಿದ್ದೆ, ನನ್ನ ಸಣ್ಣ ಕೊಡು ಅಂತ ನರ್ಸ್ ಜೊತೆ ಜೋರು ಜಗಳ ನಮ್ಮಮ್ಮಂದು. ಈ ರೀತಿ ನಾನು ಬರ್ತಾಯಿತ್ತು. ಓಕೆ, ಆಮೇಲೆ ನಮ್ಮಮ್ಮ ಒಂದು ದೃಢ ನಿರ್ಧಾರ ಮಾಡಿದ್ರು, ಇಲ್ಲ ಹೇಗಾದರೂ ಮಾಡಿ ಅಟ್ಲೀಸ್ಟ್ ಒಂದು ರೇಂಜಿಗೆ ನನ್ನ ಮಗಳನ್ನ ಕಲರ್ ಕೊಡಬೇಕು ಅಂತ. ನೆಕ್ಸ್ಟ್ ಏನು ಮಾಡಿದ್ರು, ಈ ಅಡ್ವರ್ಟೈಸ್ಮೆಂಟ್ ರೀ, ಯಾವ್ದ್ರಿ ಅದು ಅಡ್ವರ್ಟೈಸ್ಮೆಂಟು, ಫೇರ್ ಆ್ಯಂಡ್ ಲವ್ಲಿ ಅಡ್ವರ್ಟೈಸ್ಮೆಂಟು, ಯಾವ ರೇಂಜಿಗೆ ಕೊಡ್ತಾರೆ. 7 days, ಜಸ್ಟ್ ಯೂಸ್ 7 days ಲೇಸರ್ ಟ್ರೀಟ್ಮೆಂಟ್ ಅಂತ ಕಾಂತಿ ಬರುತ್ತೆ, ಫೇಸ್ ಎಲ್ಲ ವೈಟ್ ಆಗುತ್ತೆ. ನಿಜವೂ ಇಲ್ಲ, ಇಲ್ಲೆಲ್ಲ ಲೈಟ್ ಆಫ್ ಮಾಡಿದ್ರು ಅಂತಂದರೆ ನಾನು ಇವಾಗಲೂ ಕಾಣಲ್ಲ. 19 ವರ್ಷದಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ ರೀ ಫೇರ್ ಆ್ಯಂಡ್ ಲವ್ಲಿನ. ನಮ್ಮಮ್ಮ ಈ ರೋಸ್ಟೆಡ್ ಬ್ರೆಡ್ಗೆ ಇದಾಕಲ್ವಾ, ಬಟರ್ ಹಾಕಲ್ವಾ, ಹಂಗೆ ನನ್ನ ಮೈ ತುಂಬ ಬರೀ ಫೇರ್ ಆ್ಯಂಡ್ ಲವ್ಲಿನೇ ಹಾಕಿದ್ರು. ಏನು ಯೂಸ್ ಇಲ್ಲ. ಆಫ್ ಮಾಡಿ ಲೈಟ್ ನೋಡೋಣ ಅನ್ಕೊಂಡ್ರೆ ಕಾಣಲ್ಲ. ಬಟ್ ಇಟ್ಸ್ ಓಕೆ, ಕಲರ್ ಡಸ್ ನಾಟ್ ಮ್ಯಾಟರ್ ಎನಿಥಿಂಗ್ ಅಲ್ವಾ. ಓಕೆ, ಇನ್ನೊಂದು ವಿಷಯ ಕೇಳ್ತೀನಿ. ಇಲ್ಲಿ ಯಾರ್ಯಾರಿಗೆ ಡಾಗ್ ಕ್ಯಾಟ್ ಅಂದರೆ ಇಷ್ಟ? ಓಕೆ, ಸೋ ಮೆನಿ ಪೀಪಲ್. ಡಾಗ್ ಕ್ಯಾಟ್ ಅಂದರೆ ನಿಮ್ಗೆ ಯಾವ ರೀತಿ ಇಷ್ಟ ಹೇಳಿ? ಒಂದು
ನಿಮ್ಮ ಅಸಂಪ್ಷನ್ ಹೇಗಿರುತ್ತೆ? ಒಂದು ಡಾಗ್ ಆಗಲಿ ಕ್ಯಾಟ್ ಆಗಲಿ ಕ್ಯೂಟ್ ಆಗಿ ಚಬ್ಬಿ ಆಗಿರಬೇಕು ಅಂತ ಇಷ್ಟಪಡ್ತೀರಾ. ಯಾರು ಸಹ ಡಾಗು ಕ್ಯಾಟ್ 0 ಸೈಜ್ ಮೇಂಟೈನ್ ಮಾಡ್ಕೊಂಡು ಅದು ಸಹ ಚಂದ ಫಿಗರ್ ಮೇಂಟೈನ್ ಮಾಡಲಿ ಅಂತ ಆಸೆ ಪಡಲ್ಲ. ಬಟ್ ಆದರೆ ಯಾಕ್ರಿ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ವಿಷಯಕ್ಕೆ ಬಂದಾಗ ನಿಮ್ಮಲ್ಲಿ ಅದೊಂದು ಐಡಿಯಾಸ್ ಲೈಕ್ ನನ್ನ ಗರ್ಲ್ ಫ್ರೆಂಡ್ 0 ಸೈಜ್ ಫಿಗರೇ ಮೇಂಟೈನ್ ಮಾಡಿರಬೇಕು, ಅಥವಾ ನನ್ನ ಬಾಯ್ ಫ್ರೆಂಡ್ 6 ಪ್ಯಾಕ್ಸೇ ಮೇಂಟೈನ್ ಮಾಡಬೇಕು. ಏನ್ರೀ ಮಾಡ್ತೀರಾ 0 ಸೈಜ್ ಫಿಗರ್ನ ಹಿಡ್ಕೊಂಡು? ನಮ್ಮಂತ ಬರ್ಗೆಟ್ಟಿರೋ ಹುಡುಗಿರು ಇದ್ದೀವಿ. ನಾಟ್ ಓನ್ಲಿ ಬಾಯ್ಸ್, ಫೇಲ್ಯೂರ್ ಆಗೋದು ಬರೀ ಬಾಯ್ಸ್ ಅಲ್ಲ, ಲವ್ ಫೇಲ್ ಈವನ್ ನಾವು ಸಹ ಫೇಸ್ ಮಾಡ್ತಾ ಇದೀವಿ. ನಾನು ಹೀಗೆ ಏನಾಯ್ತು ಅಂದರೆ, ನಾನು ಸಹ ಅಡ್ವರ್ಟೈಸ್ಮೆಂಟ್ಗೆ ಇಂಪ್ರೆಸ್ ಆದೆ. ಆ ಆ್ಯಕ್ಸ್ ಅಡ್ವರ್ಟೈಸ್ಮೆಂಟ್ ಇದೆಯಲ್ಲ, ಒಂದು ಬಾಯ್ ಹಂಗೆ ಚಾಕ ಅಂತ ಹೊಡ್ಕೊಂಡು ಹಂಗೆ ಹೋಗ್ತಾ ಇರ್ತಾನೆ, ಹಿಂದೆ ಅಷ್ಟು ಜನ ಹುಡುಗಿರು ಫಾಲೋ. ನಾನು ಅದರಿಂದ ಇಂಪ್ರೆಸ್ ಆಗಿ ಟ್ರೆಡಿಷನಲ್ ಡೇ ದಿನ ಒಂದು ಪೂರ್ತಿ ಆ್ಯಕ್ಸ್ ಬಾಟ್ಲು ತಗೊಂಡು ಮೇಲಿಂದ ಕೆಳಗಡೆಯಿಂದ ಮೇಲ್ಗಡೆ ಅಲ್ಲಾಡಿಸಿ ಎಲ್ಲ ಕಡೆ ಬಿಡ್ಕೊಂಡೆ. ಅಟ್ಲೀಸ್ಟ್ ಒಂದು ಪ್ರಾಣಿ ನನ್ನ ಹಿಂದೆ ಬರುತ್ತೆ ಅಂತ, ಒಂದು ಪ್ರಾಣಿ ಮಕ್ಕ. ನಾನು ನನ್ನ ಫ್ರೆಂಡು ಇಬ್ರು ಅವಳು ಪರ್ಫ್ಯೂಮ್ ಸ್ಮೆಲ್, ನಾನು ನನ್ನ ಪರ್ಫ್ಯೂಮ್ ಸ್ಮೆಲ್ ಅವಳು, ಬಿಟ್ರೆ ಬೇರೆ ಯಾರೂ ಬರಲಿಲ್ಲ. ಅವಾಗ ಹಾಟ್ ಸಣ್ಣು ನಿನ್ನ ಸ್ಕಿನ್ ಚೆನ್ನಾಗಿದೆ ಇನ್ನೊಂದು ಸ್ವಲ್ಪ ಸುಡೋಣ ಅಂತ, ಅದು ಬಿಟ್ಟರೆ ಬೇರೆ ಯಾರೂ ಬರಲಿಲ್ಲ. ಓಕೆ, ನನ್ನ ಅಮ್ಮಂಗೆ ಏನಂತಂದ್ರೆ, ನನ್ನ ಅಮ್ಮ ಒಂಥರ ಟಿಪಿಕಲ್ ಮಾಮ್ ಆಯ್ತಾ, ಆ್ಯಂಡ್ ಐ ಲವ್ ಲಾಟ್. ನನಗೆ ಮಲಯಾಳಂ ಬರುತ್ತೆ, ನಾನು ಮಲಯಾಳಂ ಕಲ್ತಿದ್ದೀನಿ. ಹೇಗೆ ಕಲ್ತಿದ್ದೀನಿ ಗೊತ್ತಾ? ಕಷ್ಟಪಟ್ಟು ಕಲ್ತಿದ್ದೀನಿ, ರಾತ್ರಿ ಹಗಲೆಲ್ಲ ಕಲ್ತಿದ್ದೀನಿ, ನಿಜವಳು ನಂಬಿ. ಇವೊಂದೋ ನನಗೆ ಕನ್ನಡ ಕಲೀಲಿಕ್ಕೆ ಕಷ್ಟ ಆಯಿತು, ಇವೊಂದೋ ನಂಗೆ ತುಳು ಕಲೀಲೇ ಇಲ್ಲ ಬಿಡಿ. ಮಲಯಾಳಂ ಕಲ್ತಿದ್ದೀನಿ. ಯಾಕೆ ಗೊತ್ತಾ? ನನ್ನ ರೂಮೇಟಿಂದ. ನನ್ನ ರೂಮೇಟು ನನಗೆ 3 ವರ್ಡ್ ಕಲಿಸ್ಕೊಟ್ಟಿದ್ದಾಳೆ, 3 ವರ್ಡ್. ಒಂದು ಚೋರ್ ಕೈಚು ಅಂದರೆ ಅಫ್ಕೋರ್ಸ್ ಎಲ್ಲರೂ ಕಲಿತೀವಿ, ಊಟ ಆಯ್ತಾ ಅಂತ. ಇನ್ನೊಂದೇನು ಗೊತ್ತಾ? ವೇಂಡ. ಇನ್ನೊಂದು ಮದಿ. ವೇಂಡ ಅಂದರೆ ಬೇಡ, ಮದಿ ಅಂದರೆ ಸಾಕು. ರಾತ್ರಿ ಎಲ್ಲ ಕಲಿಸ್ಕೊಡ್ತಾವಳ್ರಿ ನನಗೆ 2 ವರ್ಷದಿಂದ ಫೋನಲ್ಲಿ. ವೇಂಡ ಬೇಬಿ ವೇಂಡ, ಏ ಮದಿ ಕಮಾನ್ ಯಾರ್ ಮದಿ. ನನಗೆ ಕ್ಯೂರಿಯಾಸಿಟಿ ಏನು ಗೊತ್ತಾ? ಆ ಕಡೆಯಿಂದ ಅವ್ರ ಬಾಯ್ ಫ್ರೆಂಡು ಇವಳು ಬೇಡ ಅಂದ್ರು ಅವ್ನು ಏನ್ರಿ ಕಳಿಸ್ತಾ ಇರ್ತಾನೆ ಫೋನಲ್ಲಿ. ಅಂಥದ್ದು ಏನು? ನನಗೆ ನಿಜವೂ ಕ್ಯೂರಿಯಾಸಿಟಿ. ಯಾಕೆ ಗೊತ್ತಾ? ಐ ಆಮ್ ಸಿಂಗಲ್, ನಂಗೆ ಯಾರೂ ಇಲ್ಲ, ನಂಗೆ ಎಕ್ಸ್ಪೀರಿಯನ್ಸ್ ಇಲ್ಲ. ಮತ್ತು ಈ ಕಡೆ ಇವಳು ಮತ್ತೆ ಏನಫ್ ಮದಿ ಏನು ಕೊಡ್ತಾ ಇರ್ತಾನೆ ಅಂಥದ್ದು. ರಾತ್ರಿ ಎಲ್ಲ ಏನಿರುತ್ತೆ ಅವ್ರದ್ದು ಕ್ಯೂರಿಯಾಸಿಟಿ. ಹೋಗ್ಲಿ ಬಿಡಿ, ನಮ್ಗೆ ಯಾಕೆ ಬೇರೆಯವ್ರ ವಿಷಯ ಅಲ್ವಾ. ಓಕೆ, ನಾನು ಅಮ್ಮನ ಬಗ್ಗೆ ಮಾತಾಡೋಣ. ಐ ಲವ್ ಮೈ ಮಾಮ್. ಓಕೆ, ಯಾಕೆ ನಮ್ಮಮ್ಮ ಅಂದರೆ ನಂಗೆ ತುಂಬ ಇಷ್ಟ ಅಂದರೆ, ಹೀಗೆ ಒಂದಿನ ಏನಂತಂದರೆ, ನಾನು ನಮ್ಮ ಡ್ಯಾಡಿ ಕೂತ್ಕೊಂಡು ನೆಕ್ಸ್ಟ್ ಎಲ್ಲಿ ಓದೋದು, ಲೈಕ್ ಸೆಕೆಂಡ್ PU ಆದಮೇಲೆ ಡಿಗ್ರಿಗೆ ಎಲ್ಲಿ ಸೇರ್ತೀಯ, ಹೀಗೆ ಮಾತಾಡ್ತಾ ಇದ್ದು. ನನ್ನಮ್ಮ ಪಕ್ಕದ ಮನೆ ಆಂಟಿ ಮನೆಯಿಂದ ಬಂದರು. ಬರ್ಬೇಕಾದ್ರೆ ಸುಮ್ಮನೆ ಬಂದಿರ್ತಾರ, ತಲೆ ತುಂಬ ಒಂದಷ್ಟು ಥಾಟ್ಸ್ಗಳೆಲ್ಲ ಇಟ್ಕೊಂಡು ಬಂದರು. ನಮ್ಮ ಅಪ್ಪನ ಪಕ್ಕದಲ್ಲಿ ಕೂತ್ಕೊಂಡು, ಹೇ ಕೇಳು, ಯಾಕೆ ನಮ್ಮ ಮಮ್ಮಿ ಹತ್ರ ಮಾತಾಡೋದು ಗೊತ್ತಾ? ಅತ್ತೆ ಮಕ್ಕಳು ಇಬ್ಬರು, ನಮ್ಮ ಮಮ್ಮಿ ಮತ್ತು ಡ್ಯಾಡಿದು ಲವ್ ಮ್ಯಾರೇಜ್, ಹಾಗಾಗಿ ಸ್ವಲ್ಪ ಫ್ರೀಡಮ್ ಜಾಸ್ತಿ. ಹಾಗಾಗಿ ಕೇಳು. ನಮ್ಮ ಡ್ಯಾಡಿ ಹೇಳು ನಾವು ನನ್ನ ಮಗಳನ್ನ ಹನಿಮೂನಿಗೆ ಕಳ್ಸೋಣ ಅಂತ. ನಮ್ಮ ಡ್ಯಾಡಿ ಹನಿಮೂನ್ಗೆ ಯಾಕೆ ಅಂತ. ಇಲ್ಲ, ಪಕ್ಕದ ಮನೆಯವರು ಹನಿಮೂನಿಗೆ ಕಳಿಸಿದ್ದಾರೆ ಅವ್ರ ಮಗಳನ್ನ, ನಾವು ನಮ್ಮ ಮಗಳನ್ನ ಹನಿಮೂನಿಗೆ ಕಳ್ಸೋಣ ಅಂತ. ಸೈಡಲ್ಲಿ ನಾನು ಐ ಲವ್ ಯು ಮಾ ಅಂತ ಸಾಂಗ್ ಬೇರೆ ಬರ್ತೈತಿ. ಯಾರೀ ಮದುವೆ ಆಗದಿರೋ ಮಗಳನ್ನ ಹನಿಮೂನ್ ಕಳ್ಸೋಕೆ ಇಷ್ಟಪಡ್ತಾರೆ? ನಮ್ಮಮ್ಮನ ಬಿಟ್ಟರೆ ಬೇರೆ ಯಾರೂ ಸಿಗಲ್ಲ. ಆಮೇಲೆ ನಮ್ಮ ಡ್ಯಾಡಿ ಅಲ್ಲ ಕಣೆ, ಅವ್ರಿಗೆ ಮದುವೆ ಆಗಿದೆ, ಅದಕ್ಕೆ ಅವ್ರ ಮಗಳನ್ನ ಹನಿಮೂನಿಗೆ ಕಳಿಸಿದ್ದಾರೆ, ನೀನು ಯಾಕೆ ಮದುವೆ ಆಗದಿರೋ ನನ್ನ ಹೆಣ್ಮಗುನ ಹನಿಮೂನಿಗೆ ಕಳಿಸ್ತೀಯಾ ಅಂತ. ನಮ್ಮಮ್ಮ ಇಲ್ಲ ಓದೋಕ್ಕೆ ವಾತಾವರಣ ತುಂಬ ಚೆನ್ನಾಗಿದೆಯಂತೆ, ಪ್ಲೇಸ್ ಸಿಕ್ಕಾಪಟ್ಟೆ ಸಖತ್ತಾಗೈತಂತೆ, ನನ್ನ ಮಗಳು ಓದಿದ ತಕ್ಷಣ ಅಲ್ಲೇ 99. ನಮ್ಮ ಡ್ಯಾಡಿಗೂ ನನಗೂ ಅವಾಗ ಫ್ಲ್ಯಾಶ್ ಹೊಡಿತು. ನಮ್ಮಮ್ಮಂಗೆ ಹನಿಮೂನ್ ಅಂದರೆ ಒಂದು ಪ್ಲೇಸ್. ಈ ಬಂಟ್ಕಾಳ, ಈ ಕಾರ್ಕಳ, ಮೂಡ್ಬಿದ್ರೆಲ್ಲ ಹೇಗೆ ಪ್ಲೇಸ್ ನೋಡಿ, ಹಾಗೆ ಹನಿಮೂನ್ ಅನ್ನೋದು ಒಂದು ಪ್ಲೇಸ್ ಅಂದ್ಕೊಂಡಿದ್ದಾರೆ. ಅವ್ರಿಗೆ ನಿಜವೂ ಗೊತ್ತಿಲ್ಲ ಹನಿಮೂನ್ ಅಂದರೆ ಏನು ಅಂತ. ಯಾಕಂದ್ರೆ ನಮ್ಮ ಡ್ಯಾಡಿ ಟ್ರೈನ್ ಮಾಡಿಲ್ಲ ಪಾಪ. ಇಟ್ಸ್ ಮಿಸ್ಟೇಕ್ ಆಫ್ ಮೈ ಡ್ಯಾಡ್, ನಾಟ್ ಮೈ ಮಾಮ್. ನೆಕ್ಸ್ಟ್ ಏನಾಯಿತು, ಹೀಗೆ ಹೋಗ್ಲಿ, ನಮ್ಮ ಅಮ್ಮಂಗೆ ಪ್ರಪಂಚ ಗೊತ್ತಿಲ್ಲ ಪಾಪ, ಹೋಗೋಣ ನಾನು ನಮ್ಮ ಮಮ್ಮಿ ಸೇರ್ಕೊಂಡು ನಮ್ಮ ಡ್ಯಾಡಿ ಸೇರ್ಕೊಂಡು ಎಲ್ಲರೂ ಒಂದು ಕಡೆ ಟೂರ್ ಹಾಕೋಣ ಅಂತ ಡೆಲ್ಲಿಗೆ ಹೋಗ್ಲಿಕ್ಕೆ ಅಂತ ಫಿಕ್ಸ್ ಆಯಿತು. ಡೆಲ್ಲಿಗೆ ಹೊಂಟು ನನ್ನ ಅಮ್ಮಂಗೆ ಬಹಳ ಖುಷಿ, ನಾನು ಫ್ಲೈಟಲ್ಲಿ ಹೋಗ್ತಾ ಇದ್ದೀನಿ ಫಸ್ಟ್ ಟೈಮ್ ಅಂತ. ನನಗೂ ಖುಷಿ, ಯಾಕಂದ್ರೆ ನಾನು ಫಸ್ಟ್ ಟೈಮ್ ಫ್ಲೈಟಲ್ಲಿ. ನನ್ನ ಅಮ್ಮ ಆಮೇಲೆ ನನ್ನ ಹತ್ರ ಬಂದುಬಿಟ್ಟು ಫ್ಲೈಟ್ ಆದಮೇಲೆ ನನಗೆ ವಿಂಡೋ ಸೀಟ್ ಬೇಕಾಯ್ತಾ ಅಂತ. ನಾನು ಅದಕ್ಕೆ ಅಷ್ಟೇ ತಾನೇ, ಪರವಾಗಿಲ್ಲ ತಗೋ, ವಯಸ್ಸಾಗ್ಬಿಟ್ಟಿದೆ, ತಗೋ ಎಂಜಾಯ್ ಮಾಡು ಅಂತ. ಬಟ್ ಏನು ಗೊತ್ತಾ, ನಾನು ಸೀರಿಯಸ್ ಆಗಿ ಹೇಳ್ತೀನಿ, ಹೆಣ್ಮಕ್ಳು ಬೇಕಾದ್ರೆ ನಮ್ಮ ಗಂಡಂದಿರನ್ನ ಬಿಟ್ಕೊಡ್ತೀವಿ. ಬೇಕಾ ನೀನ್ರಿ 5 ತಿಂಗಳು ಕೊಟ್ಟು ಕಳಿಸ್ತಾ ಇರ್ತೀವಿ, ಆದರೆ ವಿಂಡೋ ಸೀಟ್ ನಿಜವೂ ಕೊಡೋಲ್ಲ. ಯಾಕೆ ಗೊತ್ತಾ? ಅಷ್ಟು ಅಟ್ಯಾಚ್ಮೆಂಟ್ ಇರುತ್ತೆ ನಮಗೂ ವಿಂಡೋಗೂ. ನಾನು ನಮ್ಮ ಅಮ್ಮಂಗೆ ಕೊಟ್ಬಿಟ್ಟು ದೇವ್ರ ಹತ್ರ, ದೇವರೇ ಈ ಫ್ಲೈಟ್ ಲ್ಯಾಂಡ್ ಆಗೋ ಗಂಟ ಮಾತ್ರ ಚೆನ್ನಾಗಿರಲಿ, ಆಮೇಲೆ ಏನಾದರೂ ಆಗಲಿ ನನಗೆ ಗೊತ್ತಿಲ್ಲ, ನಾನು ಡೆಲ್ಲಿಗೆ ಹೋಗಿ ತಲುಪಬೇಕು. ಆಮೇಲೆ ಏನಾಯ್ತು, ಏನೋ ಒಂದು ಸೌಂಡು, ಗುಡು ಚುಕು ಅಂತ ಸೌಂಡು. ನಾನು ಏನಪ್ಪ ಫ್ಲೈಟಲ್ಲಿ ಇಷ್ಟೊಂದು ಸೌಂಡ್ ಬರ್ತಿದೆ ಅಂತ ತಿರುಗಿ ನೋಡ್ತೀವಿ. ನನ್ನ ಅಮ್ಮ ಏನು ಶಕ್ತಿಶಾಲಿ ಆಗ್ಬಿಟ್ಟು ಆ ವಿಂಡೋನ ಹಿಡ್ಕೊಂಡೆ, ಅಮ್ಮ ಏನಮ್ಮ ಮಾಡ್ತಿದ್ಯಾ, ನನ್ಗೆ ಬದುಕಬೇಕು ಅಂತ ಆಸೆ ಇದೆ, ಹನಿಮೂನಿಗೆ ಬೇರೆ ಕಳಿಸ್ತೀಯಾ ಅಂತ ಹೇಳಿದ್ಯಾ, ಇವಾಗ ನೋಡ್ರಿ ವಿಂಡೋ ತೆಗಿತಿದ್ಯಾ ಏನಮ್ಮ. ಇಲ್ಲ ಪಕ್ಕದ ಮನೆ ಆಂಟಿ ಹೇಳಿದ್ದಾರೆ, ಅವ್ರು ವಿಂಡೋಯಿಂದ ಎಲ್ಲ ನೋಡಿದ್ರಂತೆ.
ವಿಂಡೋ ಇಂದ ನೋಡು, ಅದು ವಿಂಡೋ ಹೆಂಗ್ ತೆಗಿತೀಯ, ಏನ್ ಬಸ್ ಕೆಟ್ಟೋಗೈತ, ವಿಂಡೋ ತೆಗಿಲಿಕ್ಕೆ ಏರೋಪ್ಲೇನ್ ಅಮ್ಮ ಅಂತ ಇಲ್ಲ ಸ್ವಲ್ಪ ಗಾಳಿ ಬರ್ಲಿ ಅಂತ. ಅಮ್ಮ ಗಾಳಿ ಬಂದ್ರೆ ವಾಪಸ್ ನಾವ್ ಇನ್ನೊಂದ್ಸತಿ ಗಾಳಿ ತಗೊಳಕ್ಕೆ ಇರಲ್ಲ. ಅಫ್ಕೋರ್ಸ್ ಹೇಗ್ರಿ ಏರೋಪ್ಲೇನ್ದು ವಿಂಡೋನ ತೆಗೆದ್ರೆ ನಾವೆಲ್ಲ ಹೇಗೆ ಬದುಕ್ತೀವಿ. ಆಮೇಲೆ ನಮ್ಮ ಅಮ್ಮಂಗೆ ನಾನು ಜಗಳ ಆಡ್ತಿದ್ದೆ, ಅಮ್ಮ ಬೇಡ ಅಮ್ಮ ನಮ್ಮ ಬದುಕಬೇಕಮ್ಮ ಅಂತ ನಾನು, ನಮ್ಮ ಅಂತ ನಮ್ಮ ಮಮ್ಮಿ. ನಮ್ಮ ಡ್ಯಾಡಿ ಆ ಕಡೆ ಅಂದ್ರೆ ಧೀರ 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 ಈ ಸುಲ್ತಾನ ಅಂತ ತಿರುಗಿ ನೋಡ್ಬಿಟ್ಟು, ಹೇ ತೇಜು, ನಿಂಗೆ ಎಷ್ಟತಿ ಹೇಳೋದು, ಒಂದು ಡಿಸಿಪ್ಲಿನ್ ಡಿಗ್ನಿಫೈಡ್ ಇಲ್ಲ, ಎಜುಕೇಟೆಡ್ ಸ್ಟೂಡೆಂಟ್ ಥರ ಇರಬೇಕಲ್ವ, ಯಾಕೆ ಈ ಥರ ಆಡ್ತಿದ್ದೆ ನಾನು. ಅಯ್ಯೋ ಕಂದ ಅಲ್ಲೋ, ಅಪ್ಪ ನಾನಲ್ಲ ಕಡೆಯ, ನೀನು ಹೆಂಡ್ತಿ ನನ್ನ ಪ್ರಾಣ ತೆಗಿತಿದ್ದಾಳೆ, ಅರ್ಥ ಮಾಡ್ಕೊಳ್ಳೋ ಅಂತ ನಾನು. ಓಕೆ ಆಯಿತು ಎಲ್ಲ. ಏನಂತಂದರೆ ಇಲ್ಲಿ ಬಂದಿರೋರೆಲ್ಲ ಸ್ಟ್ಯಾಂಡಪ್ ಕಾಮಿಡಿಗೆ ನಾನು ಏನಂತಂದರೆ ಅಡ್ವರ್ಟೈಸ್ಮೆಂಟ್ ಮಾಡ್ಲಿಕ್ಕೆ ಹೋಗಿದ್ದೆ. ಸ್ಟ್ಯಾಂಡಪ್ ಕಾಮಿಡಿ ಬರ್ತಿದೆ, ನಮ್ಮ ಟಿ ವಿಯವರು ಆರ್ಗನೈಸ್ ಮಾಡ್ತಿದ್ದಾರೆ ಅಂತ ಆಳ್ವಾಸಲ್ಲಿ ಅಡ್ವರ್ಟೈಸ್ ಕೊಡ್ಲಿಕ್ಕೆ ಅಂತ ಹೋಗಿದ್ದೆ. ಆವಾಗ 1 ಲಕ್ಷ ಸೋಪ್ ಕೊಡ್ತಾರಂತೆ, ಬನ್ನಿ ಪ್ಲೀಸ್ ಎಲ್ಲರೂ ಬನ್ನಿ ಅಂತಲೂ ಕೇಳ್ಕೊಂಡೆ. ಬೇಕಂದ್ರೆ 1 ಲಕ್ಷ ಫ್ರೀಯಾಗಿ ಸಿಗುತ್ತೆ ರೀ, ಯಾರಿಗೆ ಬೇಡ ಬನ್ನಿ ಅಂತ. ಬಟ್ ಆಫ್ಕೋರ್ಸ್ ಬಂದಿದ್ದಾರೆ, ತುಂಬ ಜನಸಂಖ್ಯೆ ಇದೆ, ತಡೆಯೋಕ್ಕಾಗ್ತಿಲ್ಲ, ಲಾಸ್ಟಲ್ಲಿ ಇರೋರು ಕೈಗೆ ಸಿಗ್ತಿಲ್ಲ ನನಗಂತೂ. ಏನಂತಂದರೆ ನಿಮ್ಮ ಪ್ರಕಾರ ಯಾರ್ರೀ ಈ ಸ್ಟ್ಯಾಂಡಪ್ ಕಾಮಿಡಿ ಮಾಡೋಕ್ಕೆ ಬರ್ತಾರೆ? ವುಮೆನ್ಸ್ಗಂತೂ ಬಿಡ್ರಿ, ರಿಸರ್ವೇಷನ್ ಕೊಡ್ಬೇಕಿಲ್ಲಿ ಮತ್ತೆ ಬಂದು ಮಾಡ್ರಿ ಅಂತ. ಯಾರು ನಿಮ್ಮ ಪ್ರಕಾರ ಬರ್ತಾರೆ? ಒಂದು ಕೆಲಸ ಏನೂ ಇಲ್ದರೆ ಹಾರಾಡ್ತಾ ಇರ್ತೀವಲ್ಲ ನಮ್ಮಂಥವ್ರು, ಮತ್ತು ಕಾರಿಡಾರಲ್ಲಿ ಟಕ 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 ಅಂತ ಹುಡ್ಕೊಂಡು ಓಡಾಡೋರು, ಅಥವಾ ಇಂಜಿನಿಯರ್ಸ್ ಓದಿರೋರು. ಅಫ್ಕೋರ್ಸ್ ಇಂಜಿನಿಯರ್ಸ್ ಇದ್ದಾರಲ್ರಿ, ಎಲ್ಲ ನಮ್ಮಂಥ ಹೊಟ್ಟೆ ಹೊಡಿಯೋಕ್ಕೆ ಕಣ್ರಿ, ಏನೋ BA ಓದಿ ನಮ್ಮ ಫೀಲ್ಡಲ್ಲಿ ಹೋಗ್ತಾ ಇರ್ತೀವಿ, ಅವರು ಬಂದು ಅಲ್ಲೇ ಕೂತ್ಕೊಂಡ್ಬಿಡ್ತಾರೆ ಇಂಜಿನಿಯರ್ಸ್. ಈ ಥರದವ್ರು ಬರ್ತಾರೆ ಅಂತ ನಿಮ್ಮ ಅಸಂಪ್ಷನ್ ಇರ್ಬೋದು, ಆದರೆ ಕಂಪ್ಲೀಟ್ಲಿ ಇಲ್ಲ. ಏನು ಗೊತ್ತಾ, ಯಾರು ಸ್ಟ್ಯಾಂಡಪ್ ಕಾಮಿಡಿ ಮಾಡೋಕ್ಕೆ ಬರ್ತಾರೆ ಅಂದರೆ ಯಾರು ತುಂಬ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡ್ತೀರಾ, ನಂತರ ಯಾರು ಜೋಕ್ ಮಾಡಬೇಕು ಅಂತ ಇಷ್ಟಪಡ್ತೀರಾ, ಬೇರೆಯವ್ರ ಖುಷಿನ ನೋಡಬೇಕು ಅಂತ ಇಷ್ಟಪಡ್ತೀರಾ, ನೀವು ಖುಷಿಯಾಗಿ ಫಿಟ್ಟಾಗಿರಬೇಕು ಅಂತ ಅನ್ಕೊತೀರಾ, ನಂತರ ಅಂಥವ್ರು ಮಾತ್ರ ಸ್ಟ್ಯಾಂಡಪ್ ಕಾಮಿಡಿ ಮಾಡ್ಲಿಕ್ಕೆ ಬರ್ತಾರೆ. ಸೊ ನಿಮ್ಮನ್ನು ಹೊಗಳ್ತಾ ಇದ್ದೀನಿ, ಅದಕ್ಕಾದ್ರೂ ಒಂದು ಕ್ಲಾಪ್ ಹೊಡೀರಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.